ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಮ್ಮೇಳನ ಸಮಿತಿ ಮಂಗಳೂರು ಇವರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಒಂದು ದಿನದ ಸಮ್ಮೇಳನ ವರ್ಣಯಾನ 2025ರ ಲಾಂಛನ ಬಿಡುಗಡೆ ಕಾರ್ಯಕ್ರಮವು ಸೇಂಟ್ ಅಲೋಶಿಯಸ್ ಪ್ರೌಢಶಾಲೆಯಲ್ಲಿ ನಡೆಯಿತು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸೇಂಟ್ ಅಲೋಶಿಯಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಲಾಂಛನವನ್ನು ಬಿಡುಗಡೆಗೊಳಿಸಿದರು. ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಶೀರ್ಷಿಕೆಯನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ ಅವರು ಶೀರ್ಷಿಕೆ ಮತ್ತು ಲಾಂಛನದಲ್ಲಿ ಹಲವಾರು ವಿಷಯಗಳು ಅಡಕವಾಗಿದೆ. ಚಿತ್ರಕಲೆ ಎಂದರೆ ಮಕ್ಕಳಿಗೆ ಒಂದು ರೀತಿಯ ಸಾತ್ಸಾರ ಭಾವ ಇದ್ದು, ಆದರೆ ಇದರ ವಿಶೇಷತೆ ತತ್ವಶಾಸ್ತ್ರಗಳ ಬಗ್ಗೆ ತಿಳಿಸಿಕೊಡುವ ಕರ್ತವ್ಯ ಶಿಕ್ಷಕರದ್ದು ಎಂದರು. ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಇಲ್ಲಿ ಬಂದು ನಾವು ಈ ಶೀರ್ಷಿಕೆ ಮತ್ತು ಲಾಂಛನ ಬಿಡುಗಡೆಗೊಳಿಸಿದ್ದೇವೆ. ಇಲ್ಲಿ ನಡೆಯುವಂತಹ ಈ ಸಮ್ಮೇಳನಕ್ಕೆ ಶುಭವನ್ನು ಹಾರೈಸಲು ನಾವಿಲ್ಲಿ ಇದ್ದೇವೆ. ಇದನ್ನು ಖಂಡಿತವಾಗಿ ನೆನಪಿಡ್ತೇವೆ. ಇದು ಮುಂಬರುವಂತಹ ಸಮ್ಮೇಳನಕ್ಕೆ ಇದು ಪ್ರಾರಂಭ ಅಂತ ಹೇಳ್ಬೋದು. ಶೀರ್ಷಿಕೆ ಮತ್ತು ಲಾಂಛನ, ಈ ಲಾಂಛನದಲ್ಲಿ ಹಲವು ವಿಚಾರಗಳು ಅಲ್ಲಿ ಅಡಕವಾಗಿವೆ. ನೀವು ಮಾಡಿದವರು ಅದನ್ನು ಖಂಡಿತವಾಗಿ ನಮಗೆ ಅದರ ಮೂಲಕ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಂತ ಅಂದ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಚಿತ್ರಕಲೆ ಅಂದ ತಕ್ಷಣ ಮಕ್ಕಳಿಗೆ ಇದಕ್ಕೆ ದೊಡ್ಡ ಎಕ್ಸಾಮ್ ಏನಿಲ್ಲ, ಬೇರೆ ಪಾಠಗಳಲ್ಲಿ ಪಾಸ್ ಆದರೆ ಸಾಕು, ಇದರಲ್ಲಿ ಏನೋ ಒಂದು ಮಾಡಿದರೆ ಅಂತ ಒಂದು ತಾತ್ಸಾರ ಮನೋಭಾವ ಇದೆ. ಆದರೂ ಇದರ ಮೂಲಕ ಏನೆಲ್ಲ ಸಂದೇಶಗಳನ್ನು ಕೊಡಬಹುದು ಎಂಬುದು ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಪ್ರಾಯಶಃ ಮಕ್ಕಳಿಗೂ ಅದನ್ನು ಇನ್ನೂ ಸಾಕಷ್ಟು ಕಲಿಸ್ಕೊಟ್ಟಿಲ್ಲ. ಮುಂದೆ ಈ ಚಿತ್ರಕಲಾ ಶಿಕ್ಷಕರಾದ ನೀವು ಇದರ ಮೂಲಕ ಏನನ್ನು ತಿಳ್ಕೊಳ್ಳೋದು, ಸುಮ್ಮನೆ ಅವರಿಗೆ ಚಿತ್ರಕಲೆ ಮಾಡುವುದು ಮಾತ್ರ ಅಲ್ಲ, ಇದರಲ್ಲಿ ಹಿಂದೆ ಇರುವಂತಹ ತತ್ವಶಾಸ್ತ್ರ ಅಂತ ಹೇಳ್ತೀವಿ, ಫಿಲಾಸಫಿ, ಅದೇನಿದೆಯೋ. ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಮಾತನಾಡಿ, ಎಐ ತಂತ್ರಜ್ಞಾನ ಹೊಂದಿರುವ ಈಗಿನ ಕಾಲಘಟ್ಟದಲ್ಲಿ ಎಲ್ಲವೂ ತನ್ನ ಮೌಲ್ಯ ಕಳೆದುಕೊಳ್ಳುತ್ತಿದೆ. ಒಂದು ಚಿತ್ರವೆಂದರೆ ಅದರ ಮಹತ್ವ, ಅದರ ರಚನೆಗೆ ಬೇಕಾದ ತಾಳ್ಮೆ ಬಹಳ ಶ್ರೇಷ್ಠವಾದುದು. ಅದು ಇಂದಿನ ಮಕ್ಕಳಿಗೆ ತಿಳಿಸಬೇಕು. ಇಲ್ಲವಾದಲ್ಲಿ ಇಂತಹ ಕಲೆಗಳು ನಶಿಸುವ ಸಾಧ್ಯತೆ ಇದೆ ಎಂದರು. ಅಂತ ಸಂದರ್ಭದಲ್ಲಿ ಚಿತ್ರ ಶಿಕ್ಷಕ ಬಂಧುಗಳು ಒಂದು ಹೊಸ ಚಿಂತನೆಯೊಂದಿಗೆ ಒಂದು ಸಂದೇಶವನ್ನು ಕೊಡುವಂಥ, ಅದು ಕೇವಲ ನಮ್ಮ ಬದುಕಿಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಲ್ಲ, ನಮ್ಮನ್ನು ಆಡಳಿತ ಮಾಡುವಂಥ ಸರ್ಕಾರಕ್ಕೂ ಒಂದು ಸಂದೇಶ ಕೊಡುವ ದಿನೆಯಲ್ಲಿ ಅವರ ಈ ಪ್ರಯತ್ನ ನಾವೆಲ್ಲ ನಿಮ್ಮ ಜೊತೆಗೆ ನಿಮ್ಮ ಹೆಜ್ಜೆಯಾಗಿ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರಲ್ಲಿ ಯಾವುದೇ ರೀತಿಯಲ್ಲಿ ಆ ಕಡೆ ಹೋಗೋ ಇದಕ್ಕೆ ಎಲ್ಲ ರೀತಿಯ ಸಹಕಾರಗಳು ಬೇಕಾಗ್ತದೆ. ದೊಡ್ಡದಾದಂಥ ಛತ್ರದ ಅಡಿಯಲ್ಲಿ ಸೈಂಟ್ ಅಲೋಶಿಯಸ್ ಈ ವಿದ್ಯಾ ಸಂಕೀರ್ಣ ಅಂತ ಹೇಳಿದ್ರೆ, ವಿದ್ಯಾ ದೇಗುಲ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಪುರಾತನದಿಂದ ನಮಗೆ ಈ ದೇಶಕ್ಕೆ ಒಂದು ಮಾನ್ಯತೆ ಕೊಟ್ಟಂಥ ಒಂದು ಪವಿತ್ರ ಸ್ಥಳ ಇದೆ. ಬಹುಶಃ ಚಿತ್ರಕಲೆಯ ವಿಷಯದಲ್ಲಿ ಇಡೀ ಪ್ರಪಂಚದಲ್ಲಿ ಇಲ್ಲಿಯ ಚಾಪಲ್ನ ಚಿತ್ರಕಲೆ ಅದು ಪ್ರಪಂಚದಲ್ಲಿ ಒಂದು ಮಾನ್ಯವಾದದ್ದು, ರೆಕಗ್ನೈಸ್ಡ್ ವಿಷಯ. ನಾನು ಭಾಳ ಸಂತೋಷ ಪಡುವಂಥದ್ದು, ನಾನು ವಿಜ್ಞಾನದ ವಿದ್ಯಾರ್ಥಿಯಿಂದ ಆನಂತರ ನಾನು ತಂತ್ರಜ್ಞಾನದ ಪದವೀಧರನಾದೆ. ಐ ಆಮ್ ಎ ಟೆಕ್ನಿಕಲ್ ಪರ್ಸನ್. ಇಂಜಿನಿಯರಿಂಗ್ ವಿದ್ಯಾಭ್ಯಾಸದ ನಂತರ ಬದುಕು ಮಾರ್ಕೆಟಿಂಗ್ ಲೈನಿಗೆ, ಸ್ವಂತ ಉದ್ಯೋಗ ಅಂತ ಹೇಳ್ತಾರೆ. ಇವತ್ತೇನು ಪ್ರಧಾನಮಂತ್ರಿ ಹೇಳ್ತಾರೆ ನಾವು ಸ್ವಂತ ಅಂತ, ಆ ಲೈನಿಗೆ ಹೋದಾಗ ನಮ್ಮ ಲೈನಲ್ಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ಆ ಬ್ರಷ್ಷಿಗೆ ತುಂಬ ಮಾನ್ಯತೆ ಇತ್ತು. 85 ಈ ಸಂದರ್ಭ ಲಾಂಛನ ವಿನ್ಯಾಸಕಾರರಾದ ಹರೀಶ್ ಆಚಾರ್ಯ, ಶೀರ್ಷಿಕೆ ವಿನ್ಯಾಸಕಾರರಾದ ಜಾನ್ ಚಂದ್ರನ್ ಅವರು ಹಾಜರಿದ್ದರು. ಚಿತ್ರಕಲಾವಿದರಾದ ರಾಜೇಶ್ವರಿ, ಅಂಬಿಕಾ ತೀರ್ಥಹಳ್ಳಿ, ಸುಚೇತಾ ಹಾಗೂ ದಿನೇಶ್ ಶೆಟ್ಟಿಕಾರ್ ಉಪಸ್ಥಿತರಿದ್ದರು. ಸಮ್ಮೇಳನದ ಅಧ್ಯಕ್ಷರಾದ ಬಾಲಕೃಷ್ಣ ಖಂಡಿಕ ಅವರು ಸ್ವಾಗತಿಸಿ, ಸಮ್ಮೇಳನ ಸಮಿತಿ ಕಾರ್ಯದರ್ಶಿಗಳಾದ ಬಿಎಂ ರಫೀಕ್ ತುಂಬೆ ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.